ತೆಲಂಗಾಣದ ಮಿರ್ಯಾಲಗೂಡದಲ್ಲಿ 24ರ ಪ್ರಣಯ್ನನ್ನು ದಾರುಣವಾಗಿ ಕೊಂದ ಸುಭಾಷ್ ಶರ್ಮಾನಿಗೆ ಮರಣದಂಡನೆ ವಿಧಿಸಿದ ನಲ್ಗೊಂಡ ಎಸ್ಸಿ/ಎಸ್ಟಿ ಕೋರ್ಟ್ ಉಳಿದ 6 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಅಮೃತ ವರ್ಷಿಣಿ ಹಾಗೂ ಪ್ರಣಯ್ ಚಿಕ್ಕ ಪ್ರಾಯದಿಂದಲೂ ಪರಿಚಿತರು, ಗೆಳೆಯರು. ಅದು ಪ್ರಣಯವಾಗಿ 2018ರಲ್ಲಿ ಮನೆಯವರು ಒಪ್ಪದ್ದರಿಂದ ಪ್ರತ್ಯೇಕವಾಗಿ ಮದುವೆಯಾಗಿ ವಾಸಿಸತೊಡಗಿದ್ರು. ತೀರಾ ಅಂತ್ಯಜನನ್ನ ಮದುವೆಯಾದಳು ಎಂದು ಅಮೃತ ವರ್ಷಿಣಿಯ ತಂದೆ ಮಾರುತಿ ರಾಯ್ ಪ್ರಣಯ್ ಹತ್ಯೆಗೆ ಕೋಟಿ ರೂಪಾಯಿಯ ಸುಪಾರಿ ನೀಡಿದ್ರು. 5 ತಿಂಗಳ ಗರ್ಭಿಣಿಯಾಗಿದ್ದ ಮಡದಿಯನ್ನ ಸ್ಕೂಟರಲ್ಲಿ ಪ್ರಣಯ್ ಕರೆತರುವಾಗ ಈ ಗ್ಯಾಂಗ್ ಹೆಂಡತಿ ಎದುರು ಗಂಡನನ್ನ ಮುಗಿಸಿದೆ. 6 ವರ್ಷಗಳಿಂದ ಪ್ರಕರಣ ನಡೆದಿದೆ. ಈ ನಡುವೆ ಮುಖ್ಯ ಆರೋಪಿ ಮಾರುತಿ ರಾವ್ ಕೊಲೆ ಮಾಡಿಕೊಂಡ್ರು. ಉಳಿದ 3 ಜೈಲಿನಲ್ಲೇ ಇದ್ದಾರೆ. 4 ಜಾಮೀನಿನ ಮೇಲೆ ಹೊರಗಿದ್ರು. ಪೆರಮುಲ್ಲಾ ಪ್ರಣಯ್ ತಂದೆ ಬಾಲಸ್ವಾಮಿ ಕೊಟ್ಟ ದೂರಿನ ಮೇಲೆ 8 ಮಂದಿಯ ಮೇಲೆ ಪ್ರಕರಣ ದಾಖಲಾಗಿದೆ. ನೇರ ಕತ್ತಿಯಿಂದ ಕಡಿದು ಕೊಂದ ಸುಭಾಷ್ ಶರ್ಮಾ 2ನೇ ಆರೋಪಿಯಾಗಿದ್ದ. ಆತನಿಗೆ ಮರಣದಂಡನೆ ನೀಡಲಾಗಿದೆ. ಸುಪಾರಿ ಪಡೆದಿದ್ದರು ಎನ್ನಲಾದ ಅಸ್ಗರ್ ಅಲಿ ಮಿತ್ರರು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. Pull up the hands and the feeling more beer. I dig a don. I sick a don. Take it on the row and the show and the pull up the fix it. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.